ಪಡುಬಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರೋರ್ವರ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಉಡುಪಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಶಶಿಕಾಂತ್ ಪಡುಬಿದ್ರೆ ಅವರು, ಪಡುಬಿದ್ರೆ ಗ್ರಾಮ ಪಂಚಾಯತ್ ಸದಸ್ಯ ಮೊಯ್ಯುದ್ದೀನ್ ಅವರ ನೇತೃತ್ವದಲ್ಲಿ ಲೋಹಿತಾಕ್ಷ ಪೂಜಾರಿ ಹಾಗೂ ಶಶಿಕಲಾ ಇವರ ಸಹಕಾರದಿಂದ ಪಡುಬಿದ್ರೆಯ ನಡ್ಸಲ್ ಗ್ರಾಮ ಪಂಚಾಯತ್ನ 3 ಹಾಗೂ 4ನೇ ವಾರ್ಡ್ನ 200ಕ್ಕೂ ಅಧಿಕ ಕುಟುಂಬಗಳಿಗೆ ಜಾತಿ ಮತ ಭೇದ ಮರೆತು ಕಿಟ್ ವಿತರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಜೊತೆಗೆ ಒಂದೂವರೆ ತಿಂಗಳಿಂದ ಈ ಕೂಲಿ ಕಾರ್ಮಿಕರಿರಬಹುದು ಅಥವಾ ದಿನನಿತ್ಯ ಕೆಲಸ ಮಾಡುವಂಥ ಜನರಿಗೆ ಸ್ವಲ್ಪ ಸಹಾಯ ಆಗುವ ನಿಟ್ಟಿನಲ್ಲಿ ಈ ಒಂದು ಕಿಟ್ ಅನ್ನು ಇವತ್ತು ವಿತರಣೆ ಮಾಡುತ್ತಿದ್ದೇವೆ. ಈ ಕಿಟ್ ಈ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಯ್ಯಾದಿರವರು, ಜೊತೆಗೆ ಅದರೊಟ್ಟಿಗೆ ನಮ್ಮ ರೋಹಿತಾಕ್ಷ, ಜೊತೆಗೆ ಶಶಿಕಾಲ್ನವರು, ಇವರೆಲ್ಲ ದಾನಿಗಳಿಂದ ಒಟ್ಟು ಸೇರಿಸಿ ಹೆಚ್ಚಿಗೆ ನಮ್ಮ ಮಯ್ಯಾದಿಯವರು ಸೇರಿಸಿಕೊಂಡು ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈ ವಾರ್ಡಿನ ಸುಮಾರು 200 ಕುಟುಂಬಗಳಿಗೆ ಇಂಥ ಒಂದು ಕಿಟ್ಟನ್ನು ವಿತರಿಸುವ ಮೂಲಕ ಈ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಮಯ್ಯಾದಿಯವರು ಜೊತೆಗೂಡಿ ಮಾಡುತ್ತಿದ್ದಾರೆ. ಇವತ್ತು ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ನಮ್ಮ ಉಡುಪಿ ಜಿಲ್ಲೆ ಇವತ್ತು ಗ್ರೀನ್ ಝೋನಿಗೆ ಬಂದಿದೆ. ಕಾರಣ ಇಷ್ಟೇ, ನಾವು ಉಡುಪಿ ಜಿಲ್ಲೆ ಎಲ್ಲ ಜನರು, ಜಿಲ್ಲಾಡಳಿತ ಏನು ನಮಗೆ ಒಂದು ಮನವಿಯನ್ನು ಮಾಡಿದೆ ಅದಕ್ಕೆಲ್ಲರೂ ಒಳ್ಳೆಯ ರೀತಿಯ ಒಂದು ಸ್ಪಂದನೆ ಕೊಟ್ಟಿದ್ದರಿಂದ ಇವತ್ತು ನಮ್ಮ ಒಂದು ಜಿಲ್ಲೆ ಗ್ರೀನ್ ಝೋನ್ಗೆ ಬರುವಂಥ ಆಗಿದೆ. ಇನ್ನು ನಮ್ಮ ಈ ಜಿಲ್ಲೆಗೆ ಯಾವುದೇ ಥರದ ಈ ಕೊರೋನಾದ ತೊಂದರೆ ಬರದ ರೀತಿ. ದಾನಿ ಗ್ರಾಮ ಪಂಚಾಯತ್ನ ಸದಸ್ಯ ಮೊಯ್ಯುದ್ದೀನ್ ಮಾತನಾಡಿ, ಈ ವಾರ್ಡ್ನ ಜನ ನಮ್ಮನ್ನ ಜನ ಸೇವಕರಾಗಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದ್ದಾರೆ. ಈ ಋಣವನ್ನು ತೀರಿಸುವುದಕ್ಕಾಗಿ ಹಾಗೂ ನಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಈ ಪುಟ್ಟ ದಿನಸಿ ಕಿಟ್ಗಳನ್ನು ವಿತರಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಪ್ರಕಾಶ್ ಶೆಟ್ಟಿ ಪಾದೆಪೆಟ್ಟು, ಲೋಹಿತಾಕ್ಷ ಪೂಜಾರಿ ಉಪಸ್ಥಿತರಿದ್ದರು.